العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم الله أحد الله الصمد لم يلد ولم يولد برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد بسم الله الرحمن الرحيم قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين اللهم صل وسلم على رسولك سيدنا محمد وعلى آله محمد وصل اللهم ثواب ما تلوناه إلى حضرة النبي المصطفى محمد صلى الله عليه وسلم وإلى حضرات أرواح سائر الأنبياء والصالحين خصوصا إلى حضرة روح صاحب المقامات والكرامات قطب الزمان السيد محمد الشريف المدني قدس الله سره العزيز اللهم انفعنا بهم وبعلومهم وبركاتهم ونفحاتهم في الدارين يا حي يا قيوم برحمتك نستغيث واصلح لنا شؤوننا كلها خصوصا شأننا هذا الذي نحن بصدده فلا تكلنا إلى أنفسنا طرفة عين آمين برحمتك يا أرحم الراحمين وصلى الله تعالى وسلم على خير خلقه سيدنا محمد وآله وصحبه أجمعين سبحان ربك رب العزة عما يصفون وسلام على المرسلين والحمد لله رب ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಸೈಯದ್ ಮದನಿ ದರ್ಗಾದ ಉರುಸ್ ಪ್ರಯುಕ್ತವಾಗಿ ನಗರಸಭೆ ವ್ಯಾಪ್ತಿ ಮತ್ತು ಸುತ್ತಮುತ್ತಲ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಇವತ್ತು ಚಾಲನೆ ಕೊಡುವಂಥ ಸಂದರ್ಭದಲ್ಲಿ ಈಗಾಗಲೇ ನಾವು ಉಲ್ಲಾ ನಗರಸಭೆ ವ್ಯಾಪ್ತಿಯ ಸುತ್ತಮುತ್ತಲ ರಸ್ತೆಗೆ ವಿವಿಧ ಯೋಜನೆಯಲ್ಲಿ ಕೋಟ್ಯಾಂತರ ಅನುದಾನ ಮೀಸಲಿಟ್ಟಿದ್ದೇವೆ. ಇದೀಗ ನಮ್ಮ ಅಧ್ಯಕ್ಷ ಅಲಿಬಾದ್ಯಲ್ಲಿ ನಮ್ಮ ಕಾರ್ಯದರ್ಶಿ ಆಗಿರುವಂಥ ವಿಷಯ ಸಾಕಾಫಿರಲ್ಲಿ ನಮ್ಮ ಅದೇ ಉಪಾಧ್ಯಕ್ಷರಾದ ಮುಸ್ತಫರ್ ಅವರು, ನಮ್ಮ ಇಲ್ಲಿಯ ನಗರಸಭೆ ಮಾಜಿ ಅಧ್ಯಕ್ಷರಿಗೆ ಈ ಮೇಲಿನ ಮಾಜಿ ಮುಸ್ತಫರ್ ಅವರು, ಸದ್ಯ ಕೌನ್ಸಿಲ್ ಆಗಿರುವಂಥ ಜಬ್ಬಾರ್ ಅವರು, ಅಯ್ಯೂಬ್ ಅವರು, ಈಗಿನ ಅಧ್ಯಕ್ಷರಾದಂಥ ಶಶಿಕಲಾ ಖಾನ್ ಅವರು, ಉಪಾಧ್ಯಕ್ಷ ಅಂತ ಸ್ವಪ್ನಾಕರ್ ಅವರು, ಅದೇ ರೀತಿ ನಮ್ಮ ಸ್ಥಾಯಿ ಸಮಾಜಾಧ್ಯಕ್ಷರಂತ ಅಶ್ರಫ್ ಅವರು, ಇದನ್ನೆಲ್ಲ ನಗರಸಭೆಯ ಸದಸ್ಯರು ಇವತ್ತು ನಮ್ಮ ಸಗೀನವರು ಇದ್ದಾರೆ, ದೀಕ್ಷಿತ್ ಅವರಿದ್ದಾರೆ, ಅಜೀಜ್ ಇದ್ದಾರೆ, ಅಜೀಜ್ ಇದ್ದಾರೆ, ಅದೇ ನಮ್ಮ ಇಸ್ಮಾಯಿಲ್ ಅವರಿದ್ದಾರೆ, ಅವರು ಎಲ್ಲ ಸದಸ್ಯರುಗಳು ಅದೇ ರೀತಿ ಬಹುಶಃ ನಮ್ಮ ಸಮಿತಿ ಎಲ್ಲ ಸೇರಿಕೊಂಡು ಒಂದು ಜನಸಾಮಾನ್ಯ ಯಾರು ಬರ್ತಾರೆ ಅವ್ರಿಗೆ ಬೇಕಾಗುವ ಉತ್ತಮವಾದ ವ್ಯವಸ್ಥೆಯನ್ನು ಕೊಡೋದು ಸಂವಿಧಾನಕಾರಿ ಪರಿಸ್ಥಿತಿ ಅವರೊಂದು ಸೌರವರು ಕೂಡ ಮುಖ್ಯವಂತ ಅತ್ಯಂತ ಸಂತೋಷದ ಒಂದು ಟೂರಿಸ್ಟ್ ಪರಿವರ್ತನೆ ಮಾಡಲಿಕ್ಕೆ ಎಲ್ಲ ಪ್ರೋಗ್ರಾಮ್ಗೆ ಸೇರಿಕೊಂಡಿದ್ದೇವೆ. ಈ ಅಭಿವೃದ್ಧಿ ಕೆಲಸ ಕಾರ್ಯದಲ್ಲಿ ಈ ಒಂದು ಸ್ಥಳೀಯ ಮಟ್ಟದ ನಮ್ಮ ದರ್ಗೆ ಸಮೀಪದ ಮೂಲಭೂತ ಸೌಕರ್ಯನೆಲ್ಲ ಆಗಬೇಕಾ ಅದಕ್ಕೆ ನಾವು ಇವತ್ತು ಕಾರ್ಯವನ್ನು ಕೊಡ್ತಾ ಇದ್ದೇವೆ. ಅದ ಕಾರಣ ಈ ಒಂದು ಕೆಲಸ ಅತ್ಯುತ್ತಮವಾದ ಕೆಲಸಕ್ಕಾಗಲಿ ನಾನು ಇಡೀ ಊರ ಏನಿದ್ದೆ ಇಡೀ ಉಲ್ಲಾಲ ಗೌರವದ ಒಂದು ಪ್ರಶ್ನೆ. ಉಲ್ಲಾಲ ಎಲ್ಲಿದೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಬರ್ತಾರೆ. 5 ವರ್ಷಕ್ಕೆ ಮಾಡ್ಬೋದು. ಈ ಒಂದು 5 ವರ್ಷದಲ್ಲಿ ನಾವು ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ವರ್ಗದ ಒಟ್ಟು ಸೇರಿ ಉಲ್ಲಾಲದೊಂದು ಭಾವಿಕತೆ ಕಾರ್ಯಕ್ರಮ ಎಲ್ಲ ಜೊತೆಗೊಟ್ಟು ಸೇರಿದರೆ ಅತ್ಯಂತ ಯಶಸ್ವಿಯಾದಾಗ ಇದರ ಗೌರವ ಪ್ರತಿಯೊಂದು ಉಲ್ಲಾಲದ ನಾಗರಿಕರಿಗೆ ಬರ್ತದೆ. ಆದರೆ ಲಕ್ಷಾಂತರ ಮಂದಿ ಇಲ್ಲಿ ಬಂದು ಹೇಳ್ತಾರೆ ಅವರು ಊರಿಗೆ ಹೋದಾಗ ಇಡೀ ಊರ ಬಗ್ಗೆ, ಈ ಊರಿನ ಸ್ವಚ್ಛತೆ ಬಗ್ಗೆ, ಈ ಊರಿನ ಸೌಹಾರ್ದತೆ ಬಗ್ಗೆ, ಊರಿಗೆ ಈ ಒಂದು ಉಡುಪಿಗೆ ಎಲ್ಲ ಜಾತಿ ಧರ್ಮದ ಕೊಡಲು ಇತಿಹಾಸದ ಕೊಡುಗೆ ಕೊಟ್ಟಂಥ ಕೊಡುವ ಸಹಕಾರದ ಬಗ್ಗೆ ಮತ್ತು ಇಲ್ಲಿ ಸೌಂದರ್ಯದ ಬಗ್ಗೆ ಆ ಊರಿಗೆ ಪ್ರಚಾರ ಮಾಡಿದಾಗ ಸಮರ್ಪಕವಾಗಿ ನಮ್ಮ ಪ್ರತಿ ಉಲ್ಲಾಸದಲ್ಲಿ ಸಿಕ್ಕುವಂಥ ಗೌರವವನ್ನು ಹೇಳಲಿಕ್ಕೆ ನಾನು ಇಟ್ಟಿದ್ದಾರೆ. ಇದು ನಮಗೊಂದು ಪಾವಿತ್ರ್ಯದ ಉರುಸ್ ಕಾರ್ಯಕ್ರಮ ಜೊತೆಯಲ್ಲಿ ಪಾವಿತ್ರ್ಯತೆ ಬದುಕುದೇ ಕಾರ್ಯಕ್ರಮ ಎಲ್ಲ ಬರ್ತಾರೆ. ಇದನ್ನು ನಾವು ಇವತ್ತು ಸದುಪಯೋಗಪಡಿಸಿದ ಜವಾಬ್ದಾರಿ ಪ್ರತಿಯೊಬ್ಬ ಈ ಊರಿನ ಪ್ರತಿಯೊಂದು ಮನೆಯವರ ಜವಾಬ್ದಾರಿ, ಪ್ರತಿ ಜಾತಿ ಮತ್ತು ಎಲ್ಲ ವರ್ಗದ ಜವಾಬ್ದಾರಿ ನಾವೆಲ್ಲ ಸೇರಿಕೊಂಡು ಇದನ್ನು ಅತ್ಯಂತ ಯಶಸ್ವಿಯಾದ ಉರುಸ್ ಕಾರ್ಯಕ್ರಮ ಮಾಡುವಂತ ಕೇಳ್ಕೊಳ್ತಾ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಬಹಳ ಪ್ರಶಸ್ತಿಯಿಂದ ಈಗ ತಯಾರಾಗಿ ನಿಂತಿದ್ದಾರೆ. ನಾವೆಲ್ಲರೂ ಕೂಡ ಮೊತ್ತ ಈ ಕಾರ್ಯಕ್ರಮ ಜೊತೆಗೂಡಿ ನಮ್ಮ ಸಹಕಾರ ನಾವು ಇವತ್ತು ಮಾಡುವಂತ ಹೇಳಿಕೊಟ್ಟಿದ್ದಾರೆ. ಒಂದು ಅಧಿಕಾರಿಗಳು, ಸ್ಥಳೀಯ ಸಮಿತಿಯವರು,
ಜನಪ್ರತಿನಿಧಿ ಹೀಗೆ ಊರವರು ಸಂಘ ಸಂಸ್ಥೆಯವರು ಜೊತೆ ಸೇರಿದಾಗ ಮಾತ್ರ ಅದೆಲ್ಲವೂ ಕೂಡ ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭಾಶಯಗಳು.